ವಿವಾದಿತ ಭಜನಾ ಮಂದಿರದ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ನಡೆದ ಘರ್ಷಣೆ ನಡೆದು ಹುಲ್ಲು ತೆಗೆಯುವ ಮಿಷನ್ನಿಂದ ಮಹಿಳೆ ಮೇಲೆ ಹಲ್ಲೆ ನಡೆದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದ ದೊಡ್ಡಡ್ಕ ಎಂಬಲ್ಲಿ ನಡೆದಿದೆ. ಗಂಭೀರ ಹಲ್ಲೆಗೊಳಗಾದ ಮಹಿಳೆಯನ್ನ ಸರೋಜಿನಿ ಅಂತ ಗುರುತಿಸಲಾಗಿದ್ದು ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳೀಯ ಪೂವಪ್ಪ ನಾಯ್ಕ ಮತ್ತು ತಂಡದ ವಿರುದ್ಧ ಹಲ್ಲೆ ಮಾಡಿದ ಆರೋಪ ಎದುರಾಗಿದ್ದು ಅವರು ಕೂಡ ಸರೋಜಿನಿ ವಿರುದ್ಧ ಪ್ರತಿ ದೂರು ದಾಖಲಿಸಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಭಜನಾ ಮಂದಿರವಿರುವ ಜಾಗದ ಹೆಸರಿನಲ್ಲಿ ವಿವಾದಿತ ಇದುವೇ ಹಲ್ಲೆಗೆ ಕಾರಣ ಅಂತ ಶಂಕಿಸಲಾಗಿದೆ. ಭಜನಾ ಮಂದಿರದ ಜಾಗ ತಮ್ಮದು ಅಂತ ವಾದಿಸ್ತಾ ಇರುವ ಸರೋಜಿನಿ ಕುಟುಂಬ ಈ ಬಗ್ಗೆ ನ್ಯಾಯಾಲಯದಲ್ಲಿ ಕಾನೂನು ಸಮರ ನಡೆಸ್ತಾ ಇದ್ದಾರೆ. ಭಜನಾ ಮಂದಿರದಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸದಂತೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ರು. ಮಂದಿರದಲ್ಲಿ ಪೂವಪ್ಪ ನಾಯ್ಕ ಮತ್ತು ತಂಡ ಕಾಮಗಾರಿ ನಡೆಸ್ತಾ ಇದ್ರು. ಇದನ್ನ ಪ್ರಶ್ನಿಸಿದ್ದಕ್ಕೆ ಸರೋಜಿನಿ ಮೇಲೆ ಹುಲ್ಲು ತೆಗೆಯುವ ಯಂತ್ರದಿಂದಲೇ ದಾಳಿ ಮಾಡಿದ್ದಾರೆ ಅಂತ ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ಉಲ್ಲೇಖಿಸಲಾಗಿದ್ದು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 91 ಇಸೆಯಲ್ಲಿ ನನ್ನ ಅಪ್ಪನಿಗೆ ಜಾಗ ಮಂಜೂರಿ ಆಗಿದೆ. ಆಗ ಅವರು ಭಜನೆ ಮಂದಿರ ಅಪ್ಪ ಮಾಡಿದ್ದಾರೆ, ನಂದು ಮನೆ ದೇವರು ನಮ್ಮದು. ಹಾಗೆ ಅವರು ಊರಿನವರೆಲ್ಲ ಬಂದು ಅಕ್ರಮವಾಗಿ ಬಂದು ಅಲ್ಲಿ ನಮಗೆ ಗಲಾಟೆ ಎಲ್ಲ ಮಾಡಿ ಜಾಗ ಕೊಡಬೇಕು ಹಾಗೆ ಅಂತ ಜಗಳ ಮಾಡ್ತಾರೆ ಅವರು. ಮತ್ತು ನಿನ್ನೆ ಕೋರ್ಟಲ್ಲಿ ಸಹ ಅವರು ಹಾಕಿದ್ದಾರೆ. ಕೋರ್ಟಲ್ಲಿ ಹಾಕಿದ್ದಕ್ಕೆ ನೀವು ಯಾಕೆ ಕೆಲಸ ಮಾಡೋದಂತೇಳಿ ಹುಲ್ಲು ತೆಗೆಯೋ ಮಿಷನಲ್ಲಿ ನನ್ನ ಅಮ್ಮನ ಕೈಗೆ ಮತ್ತು ನಮಗೆ ಅವರೇ ಹಲ್ಲೆ ಮಾಡಿದರು. ಮತ್ತು ಹಾಗೆ ನಾವು ಕಂಪ್ಲೇಂಟ್ ಎಲ್ಲ ಮಾಡಿ ಇಲ್ಲಿ ಮತ್ತೆ ಅಡ್ಮಿಟ್ ಆಗಿ ಯಾರು ಹಲ್ಲೆ ಮಾಡಿದವರು? ಪೂವಪ್ಪ ನಾಯ್ಕ, ಜಗದೀಶ್ ಭಂಡಾರಿ ಮತ್ತು ವೆಂಕಟೇಶ್ ಭಟ್ಟ ಮತ್ತು ಕೆಲವರು ಆಚೆ ಈಚೆ ಅವರೆಲ್ಲ ಇದ್ದರು. అవే ముగ్గురు కోర్టు వాడు చేరతా అప్పుడు కోర్టు పడతాను నీకు నిన్న ಕೆಲಸ దాయాలు మండే దాయాలు మొన్న మిషన్ పత్తదు ఆయన బుడేది పత్తు నూకునే అతనక అక్కడికి పత్తదు మంతున్నాయి ఆయన బుడేది పూపడ బుడేది అంతమంది ಅದು ಎಂಕ್ಲಿಂಚು ಬತ್ತ ಎಂಕ್ಲ ಜಾಗೆ ಅದು ಎಂಕ್ಲಿನ ಮನೆ ದೇವರು ಎಂಕ್ಲ ಜಾಗೆ ಅಂದು ಎಂಕ್ಲ ದೇವರು ಅನ್ಕೊಂಡು ಇರ್ತಾನೆ అట్లా వస్తుందలా అప్పుడు ఎంకలే అవుతాడు వచ్చాపగా అంతే ఎంకలు పోతాడు.